ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಇಂದು ಮುಂಜಾನೆಯಿಂದಲೇ ವಿಶೇಷ ಪೂಜೆ ವಿಧಿವಿಧಾನಗಳು ನಡೀತಾ ಇವೆ. ಇಂದು ಸಂಜೆ 6 ಗಂಟೆಯಿಂದ ಮಹಾಶಿವರಾತ್ರಿ ಉತ್ಸವ ಆರಂಭ ಆಗಲಿಕ್ಕಿದೆ. ಅದು ನಾಳೆ ಮುಂಜಾನೆವರೆಗೂ ಉತ್ಸವ ಮುಂದುವರಿಯುತ್ತೆ. ರಾಜ್ಯದ ವಿವಿಧ ಭಾಗಗಳಿಂದ ಶ್ರೀ ಕ್ಷೇತ್ರಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ನಮ್ಮ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಶಿವ ದೇವಾಲಯಗಳಲ್ಲಿ ಧರ್ಮಸ್ಥಳವು ಒಂದು. ಧರ್ಮಸ್ಥಳದ ಮಂಜುನಾಥನಿಗೆ ಎಲ್ಲೆಡೆ ಭಕ್ತರಿದ್ದಾರೆ. ವರ್ಷದಲ್ಲಿ ಅತಿ ಹೆಚ್ಚು ಭಕ್ತರು ಹಾಗೂ ಪ್ರವಾಸಿಗರು ಭೇಟಿ ನೀಡುವ ಶಿವ ದೇವಾಲಯಗಳಲ್ಲಿ ಧರ್ಮಸ್ಥಳ ಕೂಡ ಒಂದು. ಇಲ್ಲಿ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಶಿವ ಶಂಭೋ ಶಂಕರ ಶರಣಂ ಮೇತವ ಚರಣಯುಗಂ ಪೂರಿ ಕುರು ಮಾಮಜ್ಞಮನಾಥಂ ದೂರಿ ಕುರು ಮೇ ದುರಿತಂ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇತವ ಚರಣಯುಗಂ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ನಮಃ ಶಿವಾಯ ಋಷಿವರ ಮಾನಸ ಹಂಸ ಚರಾಚರ ಜನನ ಸ್ಥಿತಿಲಯ ಕಾರಣ ಭೋ ಸಾಂಬ ಸದಾ ಶಿವ ಶಂಭೋ